ಒಳ್ಳೆಯ ಆಹಾರದಿಂದ ಒಳ್ಳೆಯ ಆರೋಗ್ಯ ಬರ್ತದೆ. ಆರೋಗ್ಯವೇ ಭಾಗ್ಯ. ನಮ್ಗೆ ಓದಬೇಕಾದ್ರೆ ಏನಾಗಬೇಕು? ಒಳ್ಳೆಯ ಮನೋಸ್ಥಿತಿ ಬೇಕು. ಒಳ್ಳೆಯ ಮನೋಸ್ಥಿತಿ ಬರೋದು ಹೇಗೆ? ದೈಹಿಕವಾಗಿ ನಾವು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿದರೆ ಮಾತ್ರ ಉತ್ತಮವಾದ ಮನಸ್ಸಿಗೆ ಬೇಕಾದಂತಹ ಆ ಶಾಂತಿ ಎಲ್ಲ ಬರ್ತದೆ. ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ, ಎಷ್ಟೋ ಕಡೆಗಳಲ್ಲಿ ನ್ಯೂನ ಪೋಷಣೆಯಿಂದ ಬಳಲ್ತಾ ಇದ್ದಾರೆ. ಈ ಒಂದು ದೃಷ್ಟಿಯಲ್ಲಿ ವಿವಿಧ ರೀತಿಯ ಪೋಷಕಾಂಶಗಳ ಮಹತ್ವವೇನು, ಯಾಕೆ ಈ ರೀತಿಯ ವೈವಿಧ್ಯಮಯ ಆಹಾರವನ್ನು ಸೇವಿಸಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಆಹಾರ ಮೇಳ, ಪೋಷಕಾಂಶಗಳ ಮೇಳವನ್ನು ಹಮ್ಮಿಕೊಂಡಿದ್ದೇವೆ.